ನಾವು ಯಾಕೆ ಹಿಂದುಳಿದು ಆಗಬೇಕು? ಇದು ರಾಜಕೀಯ ದಾಳ. ಇದು ಕೆಲವು ಸೋ ಕಾಲ್ಡ್ ಲೀಡರ್ಸ್ ಇದ್ದಾರಲ್ಲ, ಓಟಿಗಾಗಿ ಭಯಪಡಿಸುವುದು. ನಾವು ಅಪಾಯದಲ್ಲಿದೆ. ಹೊಳಲಿ ದೇವಸ್ಥಾನ ಜೀರ್ಣೋತ್ಸವ ಸಮಿತಿ ಅಧ್ಯಕ್ಷ ನಾನು. ನಿಟ್ಟಿಲ ಸದಾಶಿವ ಕಲ್ಲಡ್ಕದಲ್ಲಿದೆ, ಅದರ ಅಧ್ಯಕ್ಷ ನಾನು. ಕೋಳಿ ಲಸಿಕೆ ನಾವು ಕೊಟ್ಟದಲ್ಲ, ಅದನ್ನು ನಾವು ಭಾಷಣ ಮಾಡಿಕೊಂಡು ಹೋಗಿದ್ದೇವೆ, ಪ್ರಚಾರ ಮಾಡಿಕೊಂಡು ಹೋಗಿದ್ದೇವೆ. ಸಿಡುಬು ರೋಗವನ್ನು ನಿಯಂತ್ರಣ ಮಾಡಿದ್ದು ನಾವು, ಮಲೇರಿಯಾ ರೋಗವನ್ನು ನಿಯಂತ್ರಣ ಮಾಡಿದ್ದು ನಾವು ಇದ್ದಾಗ. ಬೆಳ್ತಂಗಡಿಯಲ್ಲಿಲ್ಲ, ಭಾಳ ಹುಷಾರಿನ MLAಗಳಿದ್ದಾರೆ. ಬಂಟ್ವಾಳದಲ್ಲಿ 5 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ನದಿಯಿಂದ ನೀರನ್ನೆತ್ತಿ ಶುದ್ಧೀಕರಣ ಆಗಿ ಜನರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಕೆಲಸ. ಇದು ಸಾಧನೆ ಅಲ್ವಾ? 400 ರೂಪಾಯಿ ಗ್ಯಾಸಿಗೆ ಇದ್ದಾಗ ಅವ್ರು ಹೇಳಿದ್ರು, ನಮ್ಮನ್ನು ಅಧಿಕಾರ ತಂದು ಗ್ಯಾಸಿನ ದರ ಕಡಿಮೆ ಮಾಡ್ತೀವಿ ಅಂತ, ಪೆಟ್ರೋಲ್ ದರ ಕಡಿಮೆ ಮಾಡ್ತೀವಿ ಹೇಳಿಲ್ವಾ? ಅವರು ಡೀಸೆಲ್ ಕಡಿಮೆ ಮಾಡ್ತೇನೆ ಅಂತ ಹೇಳಿದಾರಲ್ಲ, ನಾಳೆಗೆ ಒಂದೇ ಅಲ್ವಾ ಕಡಿಮೆ ಮಾಡಿದ್ದಾರೆ. ಕಾರಣಗಳೇನು ಹೇಳ್ತಾರೆ? ದೇಶಕ್ಕಾಗಿ ಅಂತ ಹೇಳ್ತಾರೆ ಕೆಲವರು ಶಿಷ್ಯರು. ಈಗ ನಾವೆಲ್ಲ ದೇಶಕ್ಕಾಗಿ ಅಲ್ವಾ, ಇವರು ಮಾತ್ರ ದೇಶಕ್ಕಾಗಿ. ಒಂದು ಧರ್ಮದಲ್ಲಿ ಹುಟ್ಟಿದವನು ಯಾವುದಕ್ಕೆ ವಿರೋಧಿ ಆಗುದು? ಯಾಕೆ ಆಗಬೇಕು ಅವನಿಗೆ? ಏನು ಅವಶ್ಯಕತೆ ಇದೆ? ಇವರ ಮುಟ್ಟಾಳ್ತನ ಅದು, ಇವರ ಮೂರ್ಖತನ ಅದು. ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ ಇದು. ಹಿಂದೂ ಸಮಾಜ ಸಣ್ಣದು ಮಾಡ್ತಕ್ಕಂಥ ಸಾಯಿ ಹೊತ್ತಿಗಳೇ ನೀರು ಬಿಡುದು ಅಂತೇಳಿ ಆ ರೀತಿಯಲ್ಲಿ ಇವತ್ತು ಒಂದು ಮನೆ ಕೊಡು, ಅದು ಕೂಡ ಜನರಿಗೆ ಸಿಕ್ಕಿಲ್ಲ. ಹೊಳಲಿ ದೇವಸ್ಥಾನ ಜೀರ್ಣೋತ್ಸವ ಸಮಿತಿ ಅಧ್ಯಕ್ಷ ನಾನು. ನಿಟ್ಟಿಲ ಸದಾಶಿವ ಕಲ್ಲಡ್ಕದಲ್ಲಿದೆ, ಅದರ ಅಧ್ಯಕ್ಷ ನಾನು. ಕೋಟ್ಯಾಂತರ ರೂಪಾಯಿ KPCCಯ ಪರಿಕಲ್ಪನೆ ಪ್ರಕಾರ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ಕೇಂದ್ರ ಸ್ಥಾನದಲ್ಲಿ ಪ್ರಜಾಧ್ವನಿ ಯಾತ್ರೆ ಮಾಡುವ ಕಾರ್ಯಕ್ರಮ ಇಟ್ಕೊಂಡು ಬಹುಶಃ ಮಂಗಳೂರಲ್ಲಿ ಪ್ರಜಾಧ್ವನಿ ಯಾತ್ರೆ ಮುಗಿಯಿತು. ಆನಂತರ ಕರಾವಳಿ ಪ್ರಜಾಧ್ವನಿ ಯಾತ್ರೆ ಅಂತೇಳಿ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಆಯಿತು. ನಮ್ಮಲ್ಲಿ ಇನ್ನು ಆಗಬೇಕು, 25 ತಾರೀಕಿಗೆ ಅದನ್ನು ಇಟ್ಕೊಂಡಿದ್ದೇವೆ. ಇದು ನಮ್ಮದೇ ಒಂದು ಕಾರ್ಯಕ್ರಮ. ಇದು ಪಂಚಾಯತ್ ವ್ಯಾಪ್ತಿಯನ್ನು ಮುಟ್ಟಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇದನ್ನು ನಾವು ವಿಧಾನಸಭಾ ಕ್ಷೇತ್ರದ ಪ್ರಜಾಧ್ವನಿ ಯಾತ್ರೆ ಅಂತ ಮಾಡಿದೆವು. ಅದು ಕಾರ್ಯಕ್ರಮ, ಇದು ಪ್ರಜಾಧ್ವನಿ ಯಾತ್ರೆ. ಇದು ಎಲ್ಲ ಗ್ರಾಮದ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಸಂಚಾರ ಮಾಡಿ ಒಂದು ಕಡೆ ಸಮಾಪನಗೊಂಡು ಅಲ್ಲಿ ಸಾರ್ವಜನಿಕ ಸಭೆಯಲ್ಲಿ ವರ್ತಮಾನ ಸಂದರ್ಭದ ಪಕ್ಷದ ಬೆಳವಣಿಗೆ ಮತ್ತು ಚುನಾವಣೆ ಸಂಬಂಧವಾಗಿ ನಾವು ಮಾಡಿದಂಥ ಅಧಿಕಾರದಲ್ಲಿದ್ದಾಗ ಮಾಡಿದಂಥ ಕೆಲಸಗಳು ಮತ್ತು BJP ವೈಫಲ್ಯ, ಇದನ್ನು ನಾವು ಜನತೆಗೆ ಮುಂದೆ ಇಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡು ಕಾರ್ಯಕ್ರಮ ಇವತ್ತು 9ನೇ ದಿನದ ಕಾರ್ಯಕ್ರಮ. ಇವತ್ತು ಕೊಳ್ಳಾಡಿಗೆ ನಾವು ಮಧ್ಯಾಹ್ನ ಬಂದಿದ್ದೀವಿ. ಈಗ ಬಂಟ್ವಾಳದಲ್ಲಿ BJP ವೈಫಲ್ಯ ಅಂತ ನಿಮಗೆ ಮೇಯ್ನ್ ಆಗಿ ತೋರಿಸುವಂಥದ್ದು ಯಾವುದು? ಸರ್ಕಾರದ ವೈಫಲ್ಯ ಮೊದಲಾಗಿ, ಮತ್ತು ಕ್ಷೇತ್ರದ ವೈಫಲ್ಯವೂ ಅಷ್ಟೇ ಇದೆ. ನೀವು ಬೀಚ್ ರೋಡ್ನಲ್ಲಿ ಮಧ್ಯ ರೋಡಲ್ಲಿ ನಿಲ್ಲಬೇಕು, ನಿಂತು ಆ ಕಡೆ ಈ ಕಡೆ ನೋಡಬೇಕು. ನೋಡಿದರೆ ಅಲ್ಲಿ ಮಿನಿ ವಿಧಾನಸೌಧ ನಾವು ಮಾಡಿದ್ವಿ, ಆನಂತರ ಬಸ್ ಸ್ಟ್ಯಾಂಡು ನಾವು ಮಾಡಿದ್ವಿ, ಡಿಪೋ ನಾವು ಮಾಡಿದ್ವಿ, ಮೆಸ್ಕಾಂ ಕಟ್ಟಡ ನಾವು ಮಾಡಿದ್ವಿ, ನಗರ ನೀರಿನ ವಾಟರ್ ಪುರಸಭೆಯ ವ್ಯಾಪ್ತಿಯ ನೀರು ಸರಬರಾಜು ಯೋಜನೆ ಕಾರ್ಯಕ್ರಮ ನಾವು ಮಾಡಿದ್ವಿ. ಅಲ್ಲಿ ಪಾರ್ಕ್ ನಾವು ಮಾಡಿದ್ವಿ. ಅದು 5 ವರ್ಷದ ಹಿಂದಿಂದ ಅಲ್ಲ ನಾನು ಹೇಳೋದು. RTO ಕಚೇರಿ ಪುತ್ತೂರು ಬಿಟ್ಟರೆ ಮಂಗಳೂರು ಬಿಟ್ಟರೆ ಬಂಟ್ವಾಳ. DSP ಕಚೇರಿ ಪುತ್ತೂರಲ್ಲಿತ್ತು, ಮತ್ತೆ ಇರಲಿಲ್ಲ, DSP ಕಚೇರಿ ಮಾಡಿದ್ದೀವಿ ನಾವು. ಇದು ಸಾಧನೆ. ನಾನು ಹೇಳಿದಂಥ ನಾನು ಮಾಡಿರ್ತಕ್ಕಂಥ ವಿಚಾರ ಹೇಳೋದು. ಹೊಸ ಪಂಚಾಯತ್ಗಳಾಯಿತು. ರಾಜ್ಯದಲ್ಲಿ ಅತಿ ಹೆಚ್ಚು ಹೊಸ ಪಂಚಾಯತ್ ಆದ ಕ್ಷೇತ್ರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಅಂಗನವಾಡಿ ಆಯಿತು ಭಾಳ ಹಿಂದೆ. ಇಡೀ ದೇಶದಲ್ಲಿ 2ನೇ ಅತ್ಯಂತ ದೊಡ್ಡ ಅಂಗನವಾಡಿ ಕೇಂದ್ರ ಬಂಟ್ವಾಳದಲ್ಲಿದೆ.
570 ಕೇಂದ್ರಗಳು. ನಾವು ಮಾಡಿದ ಸಾಧನೆ ಮಾಡಿದ್ದೇವೆ. ಇವರು ಕೇವಲ ಸಣ್ಣ ಪುಟ್ಟ ಮಾಡಿ ವಿಕಾಸ ಅಂತ ಹೇಳಿದ್ರೆ ಅದು ವಿಕಾಸ ಅಲ್ಲ, ಇದು ಸರ್ವಾಂಗೀಣವಾದ ವಿಕಾಸ ಆಗಬೇಕು. ಮೆಸ್ಕಾಂ ಆದ ನಂತರ ನನ್ನ ಕ್ಷೇತ್ರದಲ್ಲಿ 2 ಮೆಸ್ಕಾಂ ಸ್ಟೇಷನ್ ಆಗಿದ್ದು ನನ್ನಲ್ಲಿ ಫಸ್ಟಿಗೆ. ಬಹುಗ್ರಾಮ ಕುಡಿಯುವ ನೀರಿನಲ್ಲಿ ಪುತ್ತೂರಿನಲ್ಲಿ ಒಂದಿಲ್ಲ. ಈ ಸರ್ಕಾರ ಬಂದ ಮೇಲೆ, ಮೊದಲೇ ಇಲ್ಲ, ಈ ಸರ್ಕಾರ ಬಂದ ಮೇಲೆ ಕೂಡ ಬೆಳ್ತಂಗಡಿಯಲ್ಲಿಲ್ಲ. ಭಾಳ ಹುಷಾರಿನ MLAಗಳಿದ್ದಾರೆ. ಜಿಲ್ಲೆ ಯಾವಾಗ ಮೂಡುಬಿದಿರೆಯಲ್ಲಿಲ್ಲ. ಬಂಟ್ವಾಳದಲ್ಲಿ 5 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ನದಿಯಿಂದ ನೀರನ್ನೆತ್ತಿ ಶುದ್ಧೀಕರಣ ಆಗಿ ಜನರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಕೆಲಸ. ಇದು ಸಾಧನೆ ಅಲ್ವಾ? ಅಪಪ್ರಚಾರ ಮಾಡಿ ಒಮ್ಮೆ ಸೋಲಿಸ್ಬೋದು, ಅದನ್ನು ನಾವು ಜನರಿಗೆ ಹೇಳಬೇಕಲ್ಲ. ಈಗ ನೀವು ಅಪಪ್ರಚಾರವನ್ನು ಹೇಗೆ ಎದುರಿಸ್ತೀರಿ? ಬಿಜೆಪಿ ಕಳೆದ ಸಲ ನೀವು ಎದುರಿಸ್ತೇವೆ. ಜನರು ಎಲ್ಲ ಈಗ ಒಮ್ಮೆ ಮನುಷ್ಯರನ್ನು ಮೋಸ ಮಾಡ್ಬೋದು, 2 ಸರಿ ಮೋಸ ಮಾಡ್ಬೋದು, ಎಲ್ಲ ಸರಿ ಎಲ್ಲರನ್ನು ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ. ನೋಡಿ, ಭರವಸೆಗಳು ಬಹುಶಃ ಈಗ BJP ಭರವಸೆ ಅದನ್ನು ನಂಬುವ ಜನ ಇಲ್ಲ. ಈಗ ಅವ್ರು ಹೇಳಿದ್ದೇನು, ನಾವು ಅಧಿಕಾರ 500-400 ರೂಪಾಯಿ ಗ್ಯಾಸಿಗೆ ಇದ್ದಾಗ ಅವ್ರು ಹೇಳಿದ್ರು ನಮ್ಮನ್ನು ಅಧಿಕಾರ ತಂದು ನಾವು ಗ್ಯಾಸಿನ ದರ ಕಡಿಮೆ ಮಾಡ್ತೀವಿ ಅಂತ, ಪೆಟ್ರೋಲ್ ದರ ಕಡಿಮೆ ಮಾಡ್ತೀವಿ. ಹೇಳಿಲ್ವಾ? ನೀವು ಈ ಊರಲ್ಲಿ ಇದ್ದೀರಲ್ಲ, ಬೇರೆ ಕಡೆ ಇದ್ದೀರಾ? ಜಗತ್ತಿನಲ್ಲಿ ಇದ್ದೀರಲ್ಲ ನೀವು. ಅವರು ಡೀಸೆಲ್ ಕಡಿಮೆ ಮಾಡ್ತೇನೆ ಅಂತ ಹೇಳಿದಿರಲ್ಲ, ನಾಳೆಗೆ ಒಂದೇ ಅಲ್ವಾ ಕಡಿಮೆ ಮಾಡಿದ್ದಾರೆ. ಆದ ಕಾರಣಗಳು ಏನು ಹೇಳ್ತಾರೆ? ದೇಶಕ್ಕಾಗಿ ಅಂತ ಹೇಳ್ತಾರೆ ಕೆಲವರು ಶಿಷ್ಯರು. ಈಗ ನಾವೆಲ್ಲ ದೇಶಕ್ಕಾಗಿ ಅಲ್ವಾ, ಇವರು ಮಾತ್ರ ದೇಶಕ್ಕಾಗಿ. ಗ್ಯಾಸಿನ ಸಬ್ಸಿಡಿಯನ್ನು ರದ್ದು ಮಾಡಿದರು. ನಾವಿರುವಾಗ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಹೋಗಿತ್ತು, ಆದರೂ ಕೂಡ ನಾವು ನಿಯಂತ್ರಣ ಮಾಡಿ ಕಡಿಮೆ ಕೊಟ್ಟಂಥದ್ದು. ಅದು ಕೂಡ ಜನ ನೆನಪಿಟ್ಕೊಳ್ಬೇಕಾಗ್ತದೆ. ಅಕ್ಕಿ ಫ್ರೀಯಾಗಿ ಕೊಡುವಂಥದ್ದು, ಬಹುಶಃ 7 kg ಕೊಡ್ತೇನೆ ಅಂತೇಳಿ, 1 ರೂಪಾಯಿ 7 kg ಕೊಡ್ತೇನೆ ಅಂತ ಹೇಳಿ ಕೊಡ್ತಾ ಬಂದ್ರಲ್ಲ. ಇವರು ಬಂದಾಗ 7 kg ಕೊಟ್ಟಿದ್ದಾರಾ ಸರಿಯಾಗಿ? ನಿಮ್ಗೆ ಗೊತ್ತಿದೆ 7 kg ಕೊಟ್ಟಿದ್ದಾರ ಅಂತ? ಒಂದು ನೋಡಿ, ದರಿದ್ರ ಸರ್ಕಾರ ಹೇಗೆ ಅಂತ ಹೇಳಿದರೆ, ಶವ ಸಂಸ್ಕಾರದಿಂದ 5,000 ರೂಪಾಯಿ ಕೊಡುವುದು ಅದೂ ಇಲ್ಲ. 5 ವರ್ಷದಲ್ಲಿ ನನ್ನ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮನೆಗಳನ್ನು ಕೊಟ್ಟಿದ್ದೇವೆ. 50 ಮನೆ ಪಂಚಾಯತ್ ಇಲ್ಲ, 70-75 ಮನೆ. 75 ಮನೆ ಇದ್ದಲ್ಲಿ 80-100 ಮನೆಗಳು. ಈಗ 5 ವರ್ಷದಲ್ಲಿ, ಮೊನ್ನೆ ಕಡೆಯ ವರ್ಷದಲ್ಲಿ ಸಾಯಿ ಹೊತ್ತಿಗಳೇ ನೀರು ಬಿಡುವುದು ಅಂತೇಳಿ ಆ ರೀತಿಯಲ್ಲಿ ಇವತ್ತು ಈ ಒಂದು ಮನೆ ಕೊಡು, ಅದು ಕೂಡ ಜನರಿಗೆ ಸಿಕ್ಕಿಲ್ಲ. ನೀವು ಎಲ್ಲಿದ್ದೀರಿ? ಇಂಥ ಪರಿಸ್ಥಿತಿಯಲ್ಲಿ ಇದೆ. ಇದು ವೈಫಲ್ಯ ಅಲ್ವಾ? ವೈಫಲ್ಯ ಅಲ್ವಾ? ನಾನು BC ರೋಡ್ ಮಾಡಿದ ಕೆಲಸವನ್ನು ಪೂರ್ತಿ ಮಾಡಿಲ್ಲ. ನಾನು ಒಳಚರಂಡಿ ಯೋಜನೆಯನ್ನು 23/10/2017 ಇಸ್ವಿಯಲ್ಲಿ ನಾನು ಮಂಜೂರಾತಿ ಮಾಡಿದ್ದೇನೆ. ಎಷ್ಟು ವರ್ಷ ಆಯ್ತು ಈಗ? ಅದರ ಒಂದು ಕೆಲಸ ಒಂದು ಸ್ವಲ್ಪನೂ ಆಗಿಲ್ಲ, ಅದು ಹಾಗೇನೇ ಇದೆ. ನಾನು ಪಂಚಮಂಗೇಶ್ವರ ಒಬ್ಬ ಸಾಹಿತಿ, ನಿಮ್ಮೆಲ್ಲ ಗೊತ್ತಿರಬೇಕು. 8 ಕೋಟಿ ಮಂಜೂರಾತಿ ಮಾಡಿ 5 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಅರ್ಧ ಕೆಲಸ ಆಗಿದೆ. ಅದನ್ನು ಮುಂದುವರಿಸುವ ಯೋಗ್ಯತೆ ಇವರಿಗಲಿಲ್ಲ. ಮತ್ತು ವೈಫಲ್ಯ ಅಲ್ಲ, ಮತ್ತೆ ಏನದು? ಸೌಹಾರ್ದ ಸೇತುವೆ ಅಂತ ನಾನೊಂದು 2 ನದಿಗಳಿಗೆ ಜೋಡಣೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೆ. ಅದನ್ನು ಹಾಗೇ ಬಿಟ್ಟಿದ್ದಾರೆ, ಇನ್ನೂ ಕೂಡ ಮಾಡ್ತಾ ಇಲ್ಲ. ಎಲ್ಲ ಕೋವಿಡ್ ಕಾರಣದಿಂದಾಗಿ. ಕೋವಿಡ್ ಕಾರಣ ಅಂತ ಕೋವಿಡ್ ಯಾವಾಗ ಸ್ವಾಮಿ? ಕೋವಿಡ್ ಅದು ಬಿಡಿ, ಕೋವಿಡ್ ಸುಮ್ಮನೆ ಯಾವುದಕ್ಕೊಂದು ಕಾರಣ. ಕೋವಿಡ್ ಭಾರತದಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶದ ಎಲ್ಲ ಭಾಗದಲ್ಲಿ ಇತ್ತು. ಕೋವಿಡ್ ಅಂತೇಳಿ ಜಾರಿಸಿಕೊಳ್ಳುವಂಥ ಕೆಲಸ ಮಾಡಬಾರ್ದು. ಜನರಿಗೆ ಉಚಿತ ಲಸಿಕೆಯನ್ನು ಕೊಟ್ಟಿದ್ದೇವೆ. ಉಚಿತ ಲಸಿಕೆ ಕೊಡಲೇಬೇಕು. ನಾವು ಇದು ಕೊಟ್ಟದ್ದು ಯಾವುದು? ಪೋಲಿಯೋ ಲಸಿಕೆ ನಾವು ಕೊಟ್ಟದಲ್ಲ, ಅದನ್ನು ನಾವು ಭಾಷಣ ಮಾಡಿಕೊಂಡು ಹೋಗಿದ್ದೇವೆ, ಪ್ರಚಾರ ಮಾಡಿಕೊಂಡು ಹೋಗಿದ್ದೇವೆ. ನಾವು ಅದರ ಪ್ರಚಾರ ಅಂಥದ್ದು. ಸಿಡುಬು ರೋಗವನ್ನು ನಿಯಂತ್ರಣ ಮಾಡಿದ್ದು ನಾವು, ಮಲೇರಿಯಾ ರೋಗವನ್ನು ನಿಯಂತ್ರಣ ಮಾಡಿದ್ದು ನಾವು ಇದ್ದಾಗ. ಆನೆಕಾಲು ರೋಗ ಅಂತಿತ್ತು ಮಂಗಳೂರಲ್ಲಿ, ಅದು ಎರಾಡಿಕೇಶನ್ ಆಯಿತು. ಎರಾಡಿಕೇಶನ್ ಅದಕ್ಕೂ ಲಸಿಕೆ ಹಾಕಿ ಎರಾಡಿಕೇಶನ್ ಮಾಡಿದ್ದು 100%. ಇವರು ಸುಮ್ಮನೆ ಜನರನ್ನು ಏಮಾರಿಸ್ತಕ್ಕಂಥದ್ದು ಮಾಡ್ತಾರೆ ಬಿಟ್ಟರೆ ಬೇರೆ ಏನಿಲ್ಲ. ಖಂಡಿತವಾಗಿ ಸ್ವಲ್ಪ ಬುದ್ಧಿ ಇದ್ದವರು ಒಂದು ಓಟು ಇವರಿಗೆ ಹಾಕ್ಲಿಕ್ಕಿಲ್ಲ. ಇವರು ಯಾವ ಮುಖದಲ್ಲಿ ಜನರಿಗೆ ಓಟು ಕೇಳ್ತಾ ಹೋಗ್ತಾರೆ? ನಮ್ಮದು ಬೋಗಸ್ ಅಂತ ಹೇಳ್ತಾರೆ. ನಾವು ಯಾವ ಬೋಗಸ್ ಆಗಿದೆ ಹಿಂದೆ? ನಮ್ಮ ಭರವಸೆಗಳು, ನಮ್ಮ ಭರವಸೆ ಯಾವುದು ಬೋಗಸ್ ಆಗಿದೆ ನೀವು ಹೇಳಿ? ನಾವು ಬೋಗಸ್ ಅಂತ ಹೇಳಿದರೆ
ಯಾವುದು ಬೋಗಸ್ ಗೊತ್ತಾ? ಹೊರದೇಶದ ಕಪ್ಪು ಹಣ ಇದೆ, ನಾವು ದೇಶಕ್ಕೆ ತಂದು 15 ಲಕ್ಷ ಅಕೌಂಟ್ ಆಗೋದು ಬೋಗಸ್. ಜನ್ಧನ್ ಖಾತೆ ಮಾಡಿ ಜನ್ಧನ್ ಖಾತೆಗೆ ಲೋನ್ ಕೊಡ್ತೇವೆ, ಅದು ಬೋಗಸ್. ವರ್ಷದಲ್ಲಿ 2 ಕೋಟಿ ಉದ್ಯೋಗ ಕೊಡ್ತೇವೆ, ಅದು ಬೋಗಸ್. ನಾವು ಕೊಟ್ಟದ್ದು ಪಂಪ್ ಸೆಟ್ಟಿಗೆ ಕರೆಂಟ್ ಕೊಡ್ತೇವೆ ಅಂತೀರಿ. ಕರೆಂಟ್ ವಿಷಯ ಬರುವ ಕೃಷಿಕರ ಪಂಪ್ ಸೆಟ್ಟಿಗೆ ಕೊಟ್ಟಿಲ್ವಾ? ಬಂಗಾರಪ್ಪರ ಮುಖ್ಯಮಂತ್ರಿ ಆಗಿಲ್ಲ. ಕಳೆದ ಸಲ ರಮನಾಥ್ ರೈಗನ ಅಭಿವೃದ್ಧಿ ಮಾಡಿದ್ದಾರೆ, ಆದ್ರೆ ಅವರೊಂದು ಹಿಂದೂ ವಿರೋಧಿ ಆದ್ರು ಅಂತ ಹೇಳಿ ಅದು ಯಾಕೆ ನಾವು ಯಾಕೆ ಹಿಂದೂ ವಿರೋಧಿ ಆಗಬೇಕು? ಯಾಕೆ ಇರ್ಬೇಕು? ನೀವು ಹಿಂದೂ ವಿರೋಧಿಯಾ? ನೀವು ಹಿಂದೂ ಯಾಕೆ ಹಿಂದೂ ವಿರೋಧಿ ಆಗಬೇಕು? ಇದು ರಾಜಕೀಯ ದಾಳ. ಇದು ಒಂದು ಧರ್ಮದಲ್ಲಿ ಹುಟ್ಟಿದವನು ಯಾವುದಕ್ಕೆ ವಿರೋಧಿ ಆಗುವುದಿಲ್ಲ. ಯಾಕೆ ಆಗಬೇಕು ಅವನಿಗೆ? ಏನು ಅವಶ್ಯಕತೆ ಇದೆ? ಇವರ ಮುಟ್ಟಾಳ್ತನ ಅದು, ಇವರ ಮೂರ್ಖತನ ಅದು. ಹಿಂದೂ ಸಮಾಜವನ್ನು ಒಡೆಯುವಂಥ ಕೆಲಸ ಇದು. ಹಿಂದೂ ಸಮಾಜ ಸಣ್ಣದು ಮಾಡ್ತಕ್ಕಂಥ ವಿಷಯ. ಧರ್ಮದ ಎಲ್ಲರ ನಾವು ಹಿಂದೂರಾದ ಬೇರೆ ಅಂತ ಹೇಳಿ ಅದು ಹೇಳಬಾರ್ದು. ನಮ್ಮ ಧರ್ಮ ಒಂದು ವಿಶೇಷ ಪರಂಪರೆಯುಳ್ಳಂಥ ನಮ್ಮದು ಸನಾತನ ಹಿಂದೂ ಧರ್ಮ ಒಂದು ಬಲಿಷ್ಠವಾದ ಧರ್ಮ. ಸರ್ವಜನ ಸುಖಿನೋ ಭವಂತು ಅಂತ ಹೇಳಿದು ಬಂದ, ಲೋಕ ಜನ ಸುಖಿನೋ ಭವಂತು ಅಂತ ಹೇಳಿದ ಧರ್ಮ. ದೇಶಕ್ಕೆ ಮಾದರಿ ನಮ್ಮ ಧರ್ಮ. ಆದರೆ ನಮ್ಮದು ಇವರು ಹೇಳೋದು ಇಲ್ಲಿ ನಮಗೆ ಅಪಾಯ ಇದೆ. ಖಂಡಿತ ಅಪಾಯ ಇಲ್ಲ. ನಾವು ಸದೃಢವಾಗಿದೆ. ನಮಗೆ ಬೌದ್ಧ ಧರ್ಮ ನಮ್ಮಿಂದಲೇ ಹೋದಂಥ ಧರ್ಮ, ಅದು ದೊಡ್ಡ ಧರ್ಮವಾಗಿದೆ. ನಮ್ಮದು ಕಡಿಮೆ ಆಗಿದೆ. ಜೈನ ಧರ್ಮ ನಮ್ಮಿಂದ ಹೋದಂಥ ಧರ್ಮ ನಮ್ಗೆ ಕಡಿಮೆ ಆಗಿದೆ. ಇಲ್ಲ, ಕಡಿಮೆ ಆಗಿಲ್ಲ. ನಾವು ಇವತ್ತು ರಾಷ್ಟ್ರೀಯ ಅಂಕಿ ಪ್ರಕಾರ ಹಿಂದೂ ಧರ್ಮದ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಮುಸ್ಲಿಂ ಧರ್ಮದ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸ್ವಲ್ಪ ಕ್ರಿಶ್ಚಿಯನ್ ಸ್ವಲ್ಪ ಕಡಿಮೆ ಆಗಿದೆ. ಇದು ಯಥಾ ರೀತಿಯ ಕೆಲವು ಸೋಕಾಲ್ ಲೀಡರ್ಸ್ ಇದ್ದಾರಲ್ಲ, ಓಟಿಗಾಗಿ ಭಯಪಡಿಸುವುದು. ನಾವು ಅಪಾಯದಲ್ಲಿದೆ, ಅಪಾಯದಲ್ಲಿ. ನಾನು ಕೊಟ್ಟಷ್ಟು ಯಾರು ಕೊಟ್ಟಿಲ್ಲ. ನೀವು ಅದನ್ನು ನಾನು ಬರೀ ಕಂಪೆನಿಗಳ CRFನ 2% ಹಣದಲ್ಲಿ ನಾನು ಕೊಟ್ಟಷ್ಟು ಚರ್ಚಿಗೆ ಕೊಟ್ಟಿದ್ದೇನೆ, ಮಸೀದಿ ಕೊಟ್ಟಿದ್ದೇನೆ, ದೇವಸ್ಥಾನಕ್ಕೆ ಹೆಚ್ಚು ಕೊಟ್ಟಿದ್ದೇನೆ. ಜನಸಂಖ್ಯೆ ಆಧಾರದ ಪ್ರಕಾರ ಎಲ್ಲ ಧರ್ಮದ ಕೇವಲ ನಾನು ದೇವಸ್ಥಾನ ಮಾಡಿ ಮಸೀದಿ ಕೊಟ್ಟಿದ್ದೆ, ಎಲ್ಲ ಕೊಟ್ಟಿದ್ದೇನೆ. ಹೊಳಲಿ ದೇವಸ್ಥಾನ ಜೀರ್ಣೋತ್ಸವ ಸಮಿತಿ ಅಧ್ಯಕ್ಷ ನಾನು. ನಿಟ್ಟಿನ ಸದಾಶಿವ ಕಲ್ಲಡ್ಕದಲ್ಲಿದೆ, ಅದರ ಅಧ್ಯಕ್ಷ ನಾನು. ಕೋಟ್ಯಾಂತರ ರೂಪಾಯಿ ಆಗಿ ನಾವು ಮಾಡಿದ್ದೇವೆ. ನಾವು ಆದರೆ ನಾವು ಹಿಂದೂ ವಿರೋಧಿ ಹೇಳೋದು ಇವರಿಗೆ ನಾಚಿಕೆ ಆಗಬೇಕು. ಇವರು ಅಲ್ಲಿ ಅಧ್ಯಕ್ಷರಾಗಿದ್ಕೊಂಡು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೋ ಕಾಲ್ಡ್ ಹಿಂದೂ ಲೀಡರ್ಗಳು ತಿಳ್ಕೊಂಡು ಅದನ್ನು ಸರಿಪಡಿಸ್ತಾರೆ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನ ರಮನಾಥರ ಜೊತೆ ನಿಲ್ತಾರೆ ಅನ್ನುವಂಥ ವಿಶ್ವಾಸ ಖಂಡಿತ ಇದೆ ಅನ್ನುವಂಥ ಮಾತ್ರ. ಕೊಯ್ಲಾ ಪಶುವೈದ್ಯಕೀಯ ಕಾಲೇಜ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. ಕೊಯ್ಲಾ ಫಾರ್ಮ್ ಅಂತಲೇ ಇತ್ತು. ಅದೊಂದು ಹೈನುಗಾರಿಕೆ ಒಂದು ಕೇಂದ್ರವಾಗಿ ಅದನ್ನು ಬೆಳೆಸಬೇಕು ಅಂತ ಆಲೋಚನೆ ಭಾಳ ಹಿಂದೆ ಇತ್ತು. ಅಲ್ಲಿ ಬರೀ ಇದ್ದದ್ದು ಏನಂತಂದರೆ ಗೋಗಳಿಗೆ ಮೇವು ಕೊಡುವಂಥ ಒಂದು ಗುಡ್ಡ ಮಾತ್ರ ಇತ್ತು. ಏನೋ ಆಗಿ ಡೆವಲಪ್ ಒಳ್ಳೆ ಜಾಗ, ಸುಂದರವಾದ ಜಾಗ. ನನಗೆ ಬಂಟ್ವಾಳದಲ್ಲಿ ಮಾಡ್ಬೋದಿತ್ತು ಇದು ಕಾಲೇಜನ್ನು. ನಾನು ಅಲ್ಲಿ ಕಾಲೇಜನ್ನು ಮಾಡಿದೆ. ಅದು ಸ್ವಲ್ಪ ಕೆಲಸ ನಿಧಾನ ಆಗ್ತಾ ಇದೆ, ಆದರೆ ಒಂದು ಇಡೀ ರಾಜ್ಯದಲ್ಲಿ ಮಾದರಿಯಾದ ಕಾಲೇಜ್ ಆಗ್ತದೆ. ಹಾಗೆಯೇ ಇಚಲಂಪಾಡಿ ಸೇತುವೆ ಅಂತ, ಇಚಲಂಪಾಡಿ ಸೇತುವೆ ಭಾಳ ದೊಡ್ಡ ಸೇತುವೆ. ಎಷ್ಟೋ ನಾನು ಅದಕ್ಕೆ ಅವರ ಭರವಸೆ ಕೊಟ್ಟ ಪ್ರಕಾರ ಸೇತುವೆಯನ್ನು ನಾವು ಮಾಡಿದ್ದೇವೆ. ಶಾಂತಿಗೋಡ್ನಲ್ಲಿರ್ತಕ್ಕಂಥ ಸೇತುವೆ, ಈಗ ನಾವು ಸುಳ್ಯದಲ್ಲಿ ಅನೇಕ ಸೇತುವೆಗಳು. ಹಾಗೆಯೇ ತಮಿಳು ಪುನರ್ವಸಿದಾರರು, ಶ್ರೀಲಂಕಾ ಪುನರ್ವಸಿದಾರರ ಅವರ ಜಾತಿ ಸರ್ಟಿಫಿಕೇಟ್ ಅವ್ರಿಗಿಲ್ಲ. ಮಕ್ಕಳಿಗೆ ಉದ್ಯೋಗ ಇಲ್ಲ. ಜಾತಿ ಸರ್ಟಿಫಿಕೇಟ್ ಯಾವ ಜಾತಿ ನೀವು ನಿಮ್ಗೆ ಸರ್ಟಿಫಿಕೇಟ್ ಇದೆಯಲ್ಲ ಜಾತಿ, ಇಂಥ ಜಾತಿ ಅಂತ, ಅವ್ರಿಗೆ ಯಾವ ಜಾತಿಯಿಂದ ಸರ್ಟಿಫಿಕೇಟ್ ಇಲ್ಲ. ನಾನು ಮೀಟಿಂಗ್ ಮಾಡಿ ಸಿದ್ದರಾಮಯ್ಯನ ಕೂತ್ಕೊಳ್ಳಿಸಿ ಜಾತಿ ಸರ್ಟಿಫಿಕೇಟ್ ಕೊಟ್ಟಿಸಿ ಇವತ್ತು ಅವರಿಗೆ ಸ್ವಾಭಿಮಾನ ಬದುಕು ಬಿಡುವಂಥ ಕೆಲಸವನ್ನು ನನಗೆ ಅವ್ರು ಓಟ್ ಕೊಡೋದಿಲ್ಲ. ನಾನು ಓಟಿಗಾಗಿ ಕೆಲಸ ಮಾಡ್ದಲ್ಲ. ಜಿಲ್ಲಾಧಿಕಾರಿ ಕಚೇರಿ ಪಡೀಲ್ನಲ್ಲಿ NGT ಅವರ ಹೋಗಿ ಅದು ತಡ ಆಯಿತು. ಅದನ್ನು ಸರಿಪಡಿಸಿಕೊಂಡು 40 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ದೀನಿ. ಒಂದು ಇವತ್ತು ಕಡೆ ಪೂರ್ಣ ಆಗಿಲ್ಲ, ಅದು ಬೇಸರ ಇದೆ. ಮಂಗಳೂರಲ್ಲಿ ಅಂಬೇಡ್ಕರ್ ಭವನ 13 ಕೋಟಿ ರೂಪಾಯಿ ಅಂಬೇಡ್ಕರ್ ಭವನ ಅದು ಪೂರ್ತಿ ಮಾಡಿದ್ದೇವೆ. ನನ್ನ ಬಂಟ್ವಾಳದಲ್ಲಿ ಕೂಡ ಒಂದು ಅಂಬೇಡ್ಕರ್ ಭವನ ಏನು ಮಾಡಿದ್ದಾರೆ ಅಂತ ಕೇಳೋದಕ್ಕೆ ನಾನು ವೈಫಲ್ಯ ಹೇಗೆ ಅಂತ ಹೇಳಿದರೆ, ನಾನು ಮಾಡಿದ್ದೇನೆ, ಅವ್ರು ಮಾಡಿಲ್ಲ, ಅದೇ ವೈಫಲ್ಯ.